ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರನ್ನ ಕಾಡುತ್ತಿರುವ ಭೂಗತ ಒಳಚರಂಡಿ ವ್ಯವಸ್ಥೆಯನ್ನ ಸಮರ್ಪಕಗೊಳಿಸಲು 1200 ಕೋಟಿ ರೂಪಾಯಿಗಳ ಪ್ಲಾನ್ ಸಿದ್ಧಪಡಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಯೂ ಆಗಿರುವ ಅವರು ನಿನ್ನೆ ಪಾಲಿಕೆಯ ಮೇಯರ್ ಕೊಠಡಿಯಲ್ಲಿ ಫೋನ್ ಇನ್ ಮೂಲಕ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಬಳಿಕ ಸುದ್ದಿಗಾರರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮಳೆ ನೀರು ಹರಿಯುವ ಚರಂಡಿಗಳಲ್ಲಿ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆ ನೀರು ಹರಿಯುತ್ತಿರುವುದು, ರಾಜಕಾಲುವೆಗಳಿಗೆ ಕೊಳಚೆ ನೀರು ಸೇರುತ್ತಿರುವ ಸಮಸ್ಯೆಗಳ ಕುರಿತಂತೆ ಹಲವು ಸಾರ್ವಜನಿಕರು ಫೋನ್ ಕರೆಗಳ ಮೂಲಕ ದೂರು ನೀಡಿದರು. ಅಪಾರ್ಟ್ಮೆಂಟ್ಗಳ ನಿರ್ಮಾಣದ ಸಂದರ್ಭ ಪ್ರತ್ಯೇಕ ಎಸ್ಟಿಪಿಗಳನ್ನು ನಿರ್ವಹಿಸುವ ನಿಯಮ ಜಾರಿಯಲ್ಲಿದೆ. ಆದರೆ ಹಳೆ ಅಪಾರ್ಟ್ಮೆಂಟ್ಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಹೊಸ ಅಪಾರ್ಟ್ಮೆಂಟ್ಗಳಲ್ಲಿ ಎಸ್ಟಿಪಿಗಳು ಕಾರ್ಯನಿರ್ವಹಿಸದೆ ಸಮಸ್ಯೆಯಾಗಿರುವುದು ಕಂಡುಬಂದಿದೆ. ಹಾಗಾಗಿ ನಗರದ ಸಮಗ್ರ ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಲು ಮುಂದಿನ 6 ವರ್ಷಗಳ ಜನಸಂಖ್ಯೆಯನ್ನ ಆಧರಿಸಿ ಯುಜಿಡಿ ಪ್ಲಾನ್ ಸಿದ್ಧವಾಗಲಿದೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಜತೆಗೂ ಚರ್ಚೆಯಾಗಿದೆ. ಮುಂದಿನ ಬಜೆಟ್ನಲ್ಲಿ ಈ ಯೋಜನೆಯನ್ನ ಮಂಡಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ನಮ್ಮಲ್ಲಿ ಬಹಳಷ್ಟು ಅಪಾರ್ಟ್ಮೆಂಟ್ಸ್ ಬಂದಿರೋದಕ್ಕೆ ಮೇಜರ್ ಕಾರಣ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದು ಪ್ರಪೋಸ್ ರೋಡ್ ಅನ್ನೋ ಒಂದು ಇದರಲ್ಲಿ ನಾವು ಗಿಡ ಮನೆ ಇದರಲ್ಲಿ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು 12 ಮೀಟರ್ ರಸ್ತೆ ಇರುತ್ತೆ, ಅದನ್ನ ಪ್ರಪೋಸ್ ಪ್ಲಾನ್ ಅಂತ ಹೇಳ್ಬಿಟ್ಟು 12 ಮೀಟರ್ ರಸ್ತೆ ಅಂತ ತೋರಿಸ್ತೀವಿ. ಕೆಲವೊಂದು ಅಪಾರ್ಟ್ಮೆಂಟ್ ಕಮಿಷನ್ ಎಲ್ಲ ನಾವು ಪ್ರಪೋಸ್ ಇದ್ರ ಮೇಲೆ ಹಿಂದೆ ಕೊಟ್ಟಿರೋದು ಇದರಲ್ಲಿದೆ. ಈಗ 12 ಮೀಟರ್ ಇದ್ದಿದ್ರೆ ಅಷ್ಟು ಮನೆಗಳಿರೋ ಅಪಾರ್ಟ್ಮೆಂಟ್ ಬರ್ತಾ ಇರಲಿಲ್ಲ ಅನ್ನೋ ಈಗ 15 ಮೀಟರ್ ಪ್ರಪೋಸ್ ಅಂತ ತೋರಿಸಿ ಅದನ್ನ ಮಾಡೋದ್ಮೇಲೆ ಬಟ್ ಕಾರಣಾಂತರಗಳಿಂದ ನಾವು 15 ಮೀಟರ್ ಮಾಡೋಕ್ಕಾಗ್ತಿಲ್ಲ. ಅದು ಅಕ್ವಿಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಟೆರೈನ್ ನಮ್ದು ಪ್ರಾಬ್ಲಮ್ ಇರ್ಬೋದು. ಆ ಥರಕ್ಕೆ ಈ ಥರ ಸಮಸ್ಯೆ ನಮಗೆ ಒಂದು. ಎರಡನೇದು STP ಎಲ್ಲ ಏನು ಅಪಾರ್ಟ್ಮೆಂಟ್ಗಳು ಮಾಡ್ಕೋಬೇಕಿತ್ತು, ಭಾಳ ಹಳೆ ಅಪಾರ್ಟ್ಮೆಂಟ್ ಅಲ್ಲೆಲ್ಲ STP ಇಲ್ಲ. ಮಾಡಿದ ಕಡೆನೂ ಕೂಡ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಮತ್ತು ಅದೆಲ್ಲ ಓಲ್ಡ್ ಟೆಕ್ನಾಲಜಿ. ಇವಾಗ ನ್ಯೂ ಟೆಕ್ನಾಲಜಿ ಮಾಡೋದಕ್ಕೆ ಅವರಿಗೆ ಜಾಗ ಕೂಡ ಇದಾಗ್ತಾ ಇಲ್ಲ. ಖಾಲಿ ಜಾಗ ಇರೋ ಕಡೆ ಬೇಕಾದ್ರೆ ಅಪಾರ್ಟ್ಮೆಂಟ್ ಅವರು ನಾವೇ ಖರೀದಿ ಮಾಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಹೋಗ್ತಿರೋಗಿ ಇಲ್ಲಿ ಎಲ್ಲೂ ಅಪಾರ್ಟ್ಮೆಂಟ್ ಅಕ್ಕಪಕ್ಕ ನಮಗೆ ಬಹಳಷ್ಟು ಕಡೆ ಖಾಲಿ ಜಾಗ ಸಿಗೋದಿಲ್ಲ. ಸೊ ಇದೆಲ್ಲದನ್ನು ನಾವು ಪರಿಗಣಿಸಿಕೊಂಡು ನಾವು UGD ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿ ನಾವು ಪ್ರತಿಯೊಂದು ಎಲ್ಲೆಲ್ಲಿ ಈ ಥರ ಇದೆ ನಾವು UGDನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಿಂದೆ ಅಥವಾ ಇನಿಷಿಯಲಿ ನಾನು ಬಂದಾಗ ಒಂದು ಸಣ್ಣ ಮೀಟಿಂಗ್ ಮಾಡಿ ಎಸ್ಟಿಮೇಟ್ ಮಾಡಿದ ಪ್ರಕಾರ 1100 ಕೋಟಿ ನಮಗೆ 1200 ಕೋಟಿ ನಮಗೆ ಅವಶ್ಯಕತೆ ಇರೋದು. ಇಡೀ ಮಂಗಳೂರು ಏನು ಝೋನ್ಸ್ ಇದೆ ಎಲ್ಲ ಗ್ರಾಮಗಳದ್ದು ಸೇರಿ ಮಂಗಳೂರು ಕಾರ್ಪೊರೇಷನ್ ಲಿಮಿಟ್ ನಮಗೆ ಕವರ್ ಮಾಡೋದಕ್ಕೆ ಇದು +5 ಇಯರ್ಸ್ +5 ಅಥವಾ +6 ಇಯರ್ಸ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿ ನಾವು ಇದು ಮಾಡುವಂಥದ್ದು. ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಟ್ಟು 36 ಕರೆಗಳು ಸ್ವೀಕೃತವಾಗಿವೆ ಎಂದ ಜಿಲ್ಲಾಧಿಕಾರಿ, ಸಣ್ಣಪುಟ್ಟ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ ಎಂದರು. ಪಾಲಿಕೆ ಆಯುಕ್ತ ರವಿಚಂದ್ರನ್ ನಾಯಕ್ ಹಾಗೂ ಪಾಲಿಕೆಯ ಇತರ ಕಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಬಹುಶಃ 36 ಅನಿಸುತ್ತೆ, 36 ಕಂಪ್ಲೇಂಟ್ಸ್ ನಮಗೆ ಬಂದಿರುವಂಥದ್ದು. ಈ ಒಂದು ಕಂಪ್ಲೇಂಟ್ಸ್ ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡುವಂಥದ್ದು, ಕೆಲವೊಂದು ಈ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗ್ದಲೇ ಇರುವಂಥದ್ದು. ಅಂದರೆ 2 ಪ್ರೈವೇಟ್ ಡಿಸ್ಪ್ಯೂಟ್ ಇರುತ್ತೆ. ಪ್ರೈವೇಟ್ ಡಿಸ್ಪ್ಯೂಟ್ ಎಲ್ಲ ನಾರ್ಮಲಿ ಕೋರ್ಟಲ್ಲಿ ನಿರ್ಧಾರ ಆಗುವಂಥದ್ದು. ಕೆಲವೊಂದು ಪ್ರೈವೇಟ್ ಜಾಗ ಇರುತ್ತೆ, ಆ ಪ್ರೈವೇಟ್ ಜಾಗದಲ್ಲಿ ನಮಗೆ ದಾರಿ ಕೊಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ಈಸ್ಮೆಂಟ್ ರೈಟ್ ಅಡಿಲಿ ಏನಾದರೂ ಅವರಿಗೆ ನಡೆದಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ. ಎರಡನೇದು ಸಾಲ್ವ್ ಮಾಡುವಂಥದ್ದು. ಈ ಕೆಲವೊಂದೆಲ್ಲ ಇಮಿಡಿಯೇಟಾಗಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ. ಕೆಲವೊಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಅಂತ ಬರ್ತಾರೆ, ಕೆಲವೊಂದು RTL ಅಪ್ಲಿಕೇಶನ್ ಆಗಿದ್ವಿ ಮಾಹಿತಿ ಇಲ್ಲ ಅಂತ ಬರ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ನಮ್ಮದು ಅರ್ಜಿಗಳ ಬಗ್ಗೆ ಇನ್ನೂ ವಿಲೇವಾರಿ ಆಗಿಲ್ಲ ಅಂತ, ಅವನ್ನೆಲ್ಲ ನಾವು ಶೀಘ್ರ ಅಂದರೆ 1-2 ದಿನದಲ್ಲೇ ಮಾಡುವಂಥದ್ದು ಒಂದು. ಕೆಲವೊಂದು ಮಧ್ಯಮ ರೀತಿ ಬರುತ್ತೆ, ಅಂದರೆ ಒಂದು 2 ವಾರದಿಂದ 3 ವಾರ ತೊಗೊಳುತ್ತೆ. ಅದು ಈಗ ರಸ್ತೆ ಬೇಕು ಅಂತ ಹೇಳ್ತಾರೆ, ಅದನ್ನು ಎಸ್ಟಿಮೇಟ್ ಮಾಡಿ ನಮ್ಮ ಹಂತದಲ್ಲಿ ಅದನ್ನು ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದು ಕಾಮಗಾರಿ ಚಾಲನೆ ಮಾಡುವಂಥದ್ದು.